ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಬರುವಂಥ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 5% ಪೋಷಣ ಭತ್ಯೆ ಮತ್ತು ವಿಕಲಚೇತನರ ಸವಲತ್ತುಗಳು ಮತ್ತು ಪರಿಸ್ಥಿತಿ ತಲುಪಲಾಗಿದೆ ಸೇರಿದ ಸವಲತ್ತುಗಳನ್ನು ಇವತ್ತು ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ. ಜನಪ್ರತಿನಿಧಿಗಳ ಅಧಿಕಾರಿಗಳ ಜವಾಬ್ದಾರಿ ಇಷ್ಟು. ಸರ್ಕಾರ ಕೊಡುವಂಥ ಯೋಜನೆಗಳನ್ನು ಜನಸಾಮಾನ್ಯರಲ್ಲಿ ಕಾಲಪಡೆದು ಮುಟ್ಟಿಸುವಂಥ ನಮ್ಮ ಜವಾಬ್ದಾರಿಯೂ ಆಗಿದೆ. ಅದನ್ನು ಮುಟ್ಟಿಸುವಾಗ ಯಾವುದೇ ಒಂದು ತಾರತಮ್ಯ ಇಲ್ಲದೆ ನನಗೆ ಬೇಕಾದವರಿಗೆ ಯಾರಿಗೆ ಅನುಕೂಲ, ಯಾರಿಗೆ ನಿಜವಾಗಿ ಅಗತ್ಯವಿಲ್ಲ ಅವರಿಗೆ ಮುಟ್ಟಿಸುವಂತಹ ಜವಾಬ್ದಾರಿ ಅದು ಜನಪ್ರಿಯ ಅಧಿಕಾರಿಗಳ ಜವಾಬ್ದಾರಿ. ಅದನ್ನು ನಾವಿಲ್ಲಿ ಕೊಡಬೇಕಾಗಿ ನಗರ ಪಂಚಾಯತ್ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಬಯಸ್ತೇನೆ. ಬಹುಶಃ ನಿಮಗೆ ಒಂದು ಬಂದವರು ಬೇರೆಯವರಿಗೆ ಈ ಒಂದು ಬಹಳ ಜನ ಅರ್ಜಿ ಹಾಕಿರ್ಬೋದು, ಎಲ್ಲರಿಗೆ ಅರ್ಜಿ ಹಾಕಿ ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ವರ್ಷ ನಿಮಗೆ ಕಳೆದ ವರ್ಷಕ್ಕೆ ನಿಮಗೆ ಸಿಕ್ಕಿರಲಿಕ್ಕಿಲ್ಲ. ಸೊ ಈ ವರ್ಷ ಸಿಕ್ಕದವರಿಗೆ ಮುಂದಿನ ವರ್ಷದಲ್ಲಿ ಕೊಡುವಂಥ ಅವಕಾಶವನ್ನು ಪಡ್ಕೊಳ್ಳಲಾಗುವುದು. ಸಿಕ್ಕಿದ್ದನ್ನು ಅದನ್ನು ಸದುಪಯೋಗ ಮಾಡುವಂಥ ಕೆಲಸ ತಾವು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪೋಷಣ ಭತ್ಯೆ ಏನೆಲ್ಲಿದೆ ಎಷ್ಟು ಆದ ಕಾರಣ ಕೊಡುವಂಥ ಈ ಒಂದು ಯೋಜನೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೆಲವೊಂದು ಹೆಜ್ಜೆ ಮುಂದಿಡಲಿಕ್ಕೆ ನಿಮಗೆ ಪ್ರಯೋಜನ ಇವತ್ತು ಆಗ್ತದೆ. ಆದ ಕಾರಣ ತಾವು ಸಿಕ್ಕಿದಂಥ ಅನುದಾನವನ್ನು ಸದುಪಯೋಗಪಡಿಸ್ಕೊಂಡು ಮುಂದೆ ಹೋಗೋ ಕೆಲಸವನ್ನು ಮಾಡಬೇಕು. ನಿಮಗೆ ಯಾರಾದರೂ 6,000 ಸಿಕ್ಕಿದ್ರೆ ಅದನ್ನು 6,000 ಖರ್ಚು ಮಾಡೋದಲ್ಲ, 6,000 12,000 ಹೇಗೆ ಮಾಡಬೇಕಂತ ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಸಣ್ಣ ಮಟ್ಟದ ವ್ಯಾಪಾರ ಮಾಡಿಕೊಂಡು ನೀವು ಒಂದು ಹಾರನ್ನು 12,000 ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯವಿದೆ. ನಿಮ್ಮಲ್ಲಿ ಸದ್ಯ ಚರ್ಬರಿಯನ್ನು ಕೊಟ್ಟರೆ ಇದನ್ನು 6,20,000 ಮಾಡ್ತಾರೆ ಅವರು. ಅಥವಾ ಬತ್ತಿ ಮಾಡೋದು ಕೊಟ್ಟರೆ ಅವರು ತಿಂಗಳಿಗಾಗುವಾಗ ಈ 6,000 ರೂಪಾಯಿಯಲ್ಲೇ ಹೆಚ್ಚಿನ ಆಟನವರು. ಸೊ ನಿಮಗೆ 6,000ದಲ್ಲಿ ಕೂಡ ನಿಮ್ಮದೇ ಆದ ಒಂದು ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಇದೆ. ಆದರೆ ಸಿಕ್ಕಿದ ಒಮ್ಮೆ ಖರ್ಚು ಮಾಡಿ ಮುಗಿಸ್ತೇನೆ, ಸಾಲ ಕೊಟ್ಟು ಮುಗಿಸ್ತಂತ ಹೇಳಿದರೆ ದೇವರಿಗೆ ಪ್ರಯೋಜನ ಆಗಲಿಕ್ಕೆ ಇಲ್ಲ. ಇದು ನಿಮ್ಮನ್ನು ಸ್ವಾವಲಂಬನೆ ಮಾಡಲಿಕ್ಕೆ ಕೊಡೋದು ಸ್ವಲ್ಪ ಮಟ್ಟದ ಅನುದಾನ ಆಗಿದೆ. ಸೊ ತಾವು ಎಲ್ಲೆಲ್ಲಿ ಒಂದು ಶ್ರಮ ಪಡ್ತಿದ್ದೀರಾ, ಕೆಲಸ ಮಾಡ್ತಿದ್ದೀರಾ, ಅದೇನಾದ ಗೂಢಗಾರಿಯಲ್ಲಿದ್ದರೆ ಅದಕ್ಕೆ ಹಾಕಿಕೊಂಡು ಅದನ್ನು ನೀವು ಇಂಪ್ರೂವ್ ಮಾಡಲಿಕ್ಕೆ ಹೋಗಬೇಕಂತ ನಾನು ಹೇಳಿಕೆ ನಾನು ಬಯಸಿ, ಬಹುಶಃ ನಮಗೆ ಕೂಡ ಅಧ್ಯಕ್ಷರಾದ ಸದಸ್ಯರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ನಮ್ಮ ನಗರಸಭೆಯ ಸದಸ್ಯರುಗಳು ಮಾನ್ಯ ಸದಸ್ಯರು ಇದ್ದಾರೆ. ಎಲ್ಲ ನಾನೇ ಸ್ವಾಗತಿಸಿಕೊಂಡು ಬಹುಶಃ ಆದಷ್ಟು ಬೇಗನೆ ನಿಮ್ಮಲ್ಲಿ ನಾವು ವಿದ್ಯಾಸ ಮಾಡಲಿಕ್ಕೆ ಇಟ್ಟಿದ್ದೇವೆ. ಈಗ ನಾನು ಬಹುಶಃ ನಾನು ಯಾಕಂತ ಹೇಳಿದ್ರೆ ನಾನು ಕೇಳಿದೆ ಈ 6,000 ರೂಪಾಯಿ ಏನು ಮಾಡ್ತಾರೆ ಅಂತ ಹೇಳಿ. ನೋಡಿ ಕೇಸರ ಅವನಿಗೆ ಗೂಢಂಗಡಿ ಮಾಡಿಕೊಂಡು ಅಂಗಡಿಯಲ್ಲಿ ಕೂತ್ಕೊಂಡಿದ್ದಾನೆ. ಆ ಗೂಢಂಗಡಿಯನ್ನು ವ್ಯಾಪಾರ ಮಾಡ್ತಾರೆ ಅಂತ ಕೂಡ ಕೇಳಿದ್ದಾರೆ. ಈ ರೀತಿಯ ಮನೋಭಾವ ಬಹುಶಃ ಬರಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. अब्दुल्ला माता